ಮುಂಬಯಿಯ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನದ 20ನೇ ವರ್ಷದ ಆಚರಣೆಯನ್ನ ಮುಂಬೈ ಕುರ್ಲಾ ಪೂರ್ವದ ಬಂಟರ ಭವನದಲ್ಲಿ ಅಕ್ಟೋಬರ್ 22ರಂದು ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನದ ಸಂಸ್ಥಾಪಕ ಹರಿಕೀರ್ತನ ಕೇಸರಿ ಕೈರಬೆಟ್ಟು ವಿದ್ವಾನ್ ವಿಶ್ವನಾಥ ಭಟ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಮುಂಬೈ ಮಹಾನಗರದಲ್ಲಿ ಕಳೆದ 20 ವರ್ಷಗಳಿಂದ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕವಾಗಿ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಆಯಾ ಕ್ಷೇತ್ರಗಳಲ್ಲಿ ಗಣ್ಯರನ್ನ ಸನ್ಮಾನಿಸುತ್ತಾ ಬಂದಿರುವ ಈ ಪ್ರತಿಷ್ಠಾನ ಇದೀಗ 20ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಈ ದಿನದಂದು ನಡೆದ 20 ವರ್ಷದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಬಂಟರ ಸಂಘದ ಅಧ್ಯಕ್ಷ ಪ್ರಭಾಕರ್ ಎಲ್ ಶೆಟ್ಟಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಪ್ರತಿಷ್ಠಾನದ ಸಂಸ್ಥಾಪಕ ವಿದ್ವಾನ್ ಕೈರಬೆಟ್ಟು ವಿಶ್ವನಾಥ ಭಟ್ಟರು ಈ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಮುಂಬೈ ತುಳು ಕನ್ನಡಿಗರ ದಾನಿಗಳಿಂದ ಈ ಸಂಸ್ಥೆ 20ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಈ ಸಂದರ್ಭದಲ್ಲಿ ಸಾರ್ಥಕ ಸೇವೆ ಮಾಡಿದ ತೃಪ್ತಿ ಇದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಟೀಲು ಮೇಳದ ಹಿರಿಯ ಭಾಗವತ ಬಲಿಪ ನಾರಾಯಣ ಭಾಗವತರಿಗೆ ಯಕ್ಷನಾದ ಬ್ರಹ್ಮ ಬಿರುದಿನೊಂದಿಗೆ ನಗದು ನೀಡಿ ಸನ್ಮಾನಿಸಲಾಯಿತು. ಹಾಗೂ ಕಲಾಸೌರಭ ಸ್ಥಾಪಕ ಖ್ಯಾತ ಸಂಗೀತ ಕಲಾವಿದ ಪದ್ಮನಾಭ ಸಸಿಹಿತ್ಲು ಅವರಿಗೆ ಸಂಗೀತ ಸಂಸ್ಕೃತಿ ಕಲಾನಿಧಿ ನೀಡಿ ಸನ್ಮಾನಿಸಲಾಯಿತು. ಕಳೆದ 20 ವರ್ಷಗಳಿಂದ ಮುಂಬೈ ನಗರದ ಮನೆ ಮಾತಾಗಿರುವ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನ ಇಂದು ಹಲವು ಗಣ್ಯರನ್ನ ಸನ್ಮಾನಿಸಿದ ಕೀರ್ತಿ ಈ ಸಂಸ್ಥೆಯ ಸಂಸ್ಥಾಪಕ ವಿದ್ವಾನ್ ಕೈರಬೆಟ್ಟು ವಿಶ್ವನಾಥ ಭಟ್ರಿಗೆ ಸಲ್ಲುತ್ತದೆ. ಈ ಒಂದು ಸುಂದರ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರೊಂದಿಗೆ ಮುಂಬೈ ನಗರದ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನದ ಅಭಿಮಾನಿ ವರ್ಗವನ್ನ ಕಾಣಬಹುದಾಗಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ಜನಸ್ತೋಮವೇ ಇದಕ್ಕೆ ಸಾಕ್ಷಿಯಾಗಿದೆ. ವೇದಿಕೆಯಲ್ಲಿ ಬಿಎಸ್ಕೆಬಿ ಅಸೋಸಿಯೇಷನ್ನ ಅಧ್ಯಕ್ಷ ಡಾ ಸುರೇಶ್ ಎಸ್ ರಾವ್, ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಉಪಾಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಬಂಟರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಅಂಬರ ಕ್ಯಾಟರರ್ಸ್ ತುಳು ಚಿತ್ರದ ನಿರ್ಮಾಪಕ ಕಡಂದಲೆ ಸುರೇಶ್ ಭಂಡಾರಿ, ಪಟ್ಲಾ ಫೌಂಡೇಶನ್ನ ಸ್ಥಾಪಕ ಸತೀಶ್ ಪಟ್ಲ, ಬಂಟರ ಸಂಘದ ಉಪಾಧ್ಯಕ್ಷ ಪದ್ಮನಾಭ ಪಯ್ಯಡೆ, ಅತಿಥಿ ಹೋಟೆಲ್ ಸಿಎಂಡಿ ಅಜಕಾರ್ ಶಿವರಾಮ್ ಶೆಟ್ಟಿ, ಪ್ರತಿಷ್ಠಾನದ ಗೌರವ ಪ್ರಧಾನ ಕಾರ್ಯದರ್ಶಿ ಪೆರ್ಮುದೆ ಅಶೋಕ್ ಕುಮಾರ್ ಶೆಟ್ಟಿ, ಕೋಶಾಧಿಕಾರಿ ಅವಿನಾಶ್ ಶಾಸ್ತ್ರಿ, ಧರ್ಮ ಸಂಸ್ಕೃತಿ ಸಮಿತಿಯ ಕಾರ್ಯಾಧ್ಯಕ್ಷ ವಿರಾರ್ ಶಂಕರ್ ಬಿ ಶೆಟ್ಟಿ, ಶಿಕ್ಷಣ ಸಮೃದ್ಧಿಯ ಕಾರ್ಯಾಧ್ಯಕ್ಷ ಕಳತ್ತೂರು ವಿಶ್ವನಾಥ್ ಶೆಟ್ಟಿ, ಸಂಸ್ಕೃತಿ ಸಮೃದ್ಧಿಯ ಕಾರ್ಯಾಧ್ಯಕ್ಷೆ ಸುಮಾ ವಿಶ್ವನಾಥ್ ಭಟ್, ಟ್ರಸ್ಟಿ ಹರೀಶ್ ಎಸ್ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುನಂದಾ ಉಪಾಧ್ಯಾಯ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ನವೀನ್ ಪಡು ಇನ್ನ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಕೃಷ್ಣ ವಿಠಲಾನುಗ್ರಹ ಪ್ರಶಸ್ತಿಯನ್ನ ರಘುರಾಮ ಕೆ ಶೆಟ್ಟಿ, ರಾಘು ಪಿ ಶೆಟ್ಟಿ, ವಿಠಲ್ ಸುಂದರ ನಾಯ್ಕ, ಪದ್ಮನಾಭ ಪಯ್ಯಡೆ, ಅಜಕಾರು ಶಿವರಾಮ್ ಶೆಟ್ಟಿ, ಸಿಬಿಡಿ ಭಾಸ್ಕರ್ ಶೆಟ್ಟಿ, ಜಗನ್ನಾಥ ಪುತ್ರನ್, ಕಲ್ಯಾ ದಯಾನಂದ ಆರ್, ಪೂಜಾರಿ ಭುಜಂಗ ಎಂ ಶೆಟ್ಟಿ, ಕೆಎಂ ಶೆಟ್ಟಿ, ಶಾರದಾ ಸೂರು ಕರ್ಕೇರ, ಸುಧೀರ್ ವಿ ಹೆಗ್ಡೆ ಅವರನ್ನ ಗೌರವಿಸಲಾಯಿತು. ಚಿತ್ರನಟಿ ಶ್ರದ್ಧಾ ಸಾಲ್ಯಾನ್, ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಪ್ರಣವ್ ನವೀನ್ ಬಂಗೇರ ಹಾಗೂ ಪ್ರಖ್ಯಾತ್ ವಿಶ್ವನಾಥ್ ಭಟ್ ಅವರನ್ನ ಗೌರವಿಸಲಾಯಿತು. ಪ್ರತಿಷ್ಠಾನದ ಟ್ರಸ್ಟಿ ಕಳತ್ತೂರು ವಿಶ್ವನಾಥ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರೆ ಸನ್ಮಾನಿತರನ್ನ ಅಶೋಕ್ ಕುಮಾರ್ ಶೆಟ್ಟಿ ಪೆರ್ಮುದೆ, ಅಮೃತಾ ಶೆಟ್ಟಿ ಪರಿಚಯಿಸಿದರು. ಸಭಾ ಕಾರ್ಯಕ್ರಮವನ್ನ ಅಶೋಕ್ ಪಕ್ಕಳ, ಕರ್ನೂರು ಮೋಹನ್ ರೈ ನಿರೂಪಿಸಿದರು. ಜೊತೆ ಕಾರ್ಯದರ್ಶಿ ಶಶಿಧರ್ ಬಿ ಶೆಟ್ಟಿ ವಂದಿಸಿದರು. ವಿಠಲ ದೇವರಿಗೆ ಮಂಗಳಾರತಿಯನ್ನ ಬೆಳಗಿಸಿ ವೇದ ಘೋಷದೊಂದಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ವಿದ್ವಾನ್ ಕೈರಬೆಟ್ಟು ವಿಶ್ವನಾಥ್ ಭಟ್ರವರು ಈ ಒಂದು ಕಾರ್ಯಕ್ರಮವನ್ನು ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕನ್ನುವುದಾಗಿ ವಿನಂತಿಸಿದ್ದೇನೆ. ಹಾಗೆ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಗೌರವ ಪ್ರಧಾನ ಕಾರ್ಯದರ್ಶಿಗಳು, ಗೌರವ ಸಲಹೆಗಾರರು, ಮಹಿಳಾ ವಿಭಾಗದ ಅಧ್ಯಕ್ಷೆ ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳು ಎದುರು ಬಂದು ಶ್ರೀಕೃಷ್ಣ ವಿಠಲ ದೇವರಿಗೆ ಮಂಗಳಾರತಿಯನ್ನು ಬೆಳಗಿಸಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕನ್ನುವುದಾಗಿ ವಿನಂತಿಸಿದ್ದೇನೆ.
நம சிவாய. ஆங்கிகம் புவனம் யஸ்ய வாசிகம் சர்வ வாங்மயம் ஆஹார்யம் சந்திர தாராதீதம் நமः சாத்விகம் சிவம் 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 தம் நமக. தக்கதிமே தக்க ஜொண்ணு தக்கதிமே தக்க ஜொண்ணு தக்கதிமே தக்க ஜொண்ணு தத்திங்கிணதும் தக்கதிமே தக்க ஜொண்ணு தக்கதிமே தக்க ஜொண்ணு தக்கதிமே தக்க ஜொண்ணு தத்திங்கிணதும் தக்கதிமே தக்க ஜொண்ணு தத்திங்கிணதும் தக்கதிமே தக்க ஜொண்ணு தத்திங்கிணதும் தக்கதிமே தக்க ஜொண்ணு தத்திங்கிணதும் தத்திங்கிணதும் தத்திங்கிணதும். ஓ சம்போ சிவ சம்போ ஸ்வயம்போ भो शम्भो शिव शम्भो स्वयम्भो भो शम्भो शिव शम्भो
ನಮ್ಮ ಮುಂದಿನ ಕಾರ್ಯಕ್ರಮ ಯಕ್ಷನಾದ ನಾಟ್ಯ ಸಿಂಚನ. ಮಮತೆಯನ್ನೇ ಮಡಿಲಾಗಿಸಿದ ಮುಂಬಯಿಯ ಮಹಾನಗರಿಯ ಮಹಾಜನತೆಗೆ ಮುಡಿಬಾಗುತ್ತಾ ಶ್ರೀ ಕೃಷ್ಣ ವಿಠಲ ಪ್ರತಿಷ್ಠಾನ ರಿಜಿಸ್ಟರ್ ಮುಂಬೈ ಈ ಪ್ರತಿಷ್ಠಾನದ ವಿಂಶತಿ ಉತ್ಸವದ ಸಮಾರಂಭದ ದಿವಸ ಯಕ್ಷಗಾನ ನಾಟ್ಯ ಸಿಂಚನ ಎನ್ನುವಂತಹ ಅಂಕಿತದಡಿಯಲ್ಲಿ ಯಕ್ಷಗಾನವನ್ನು ಕೇಂದ್ರೀಕರಿತವಾಗಿ ಎಲ್ಲರ ಮೈ ಮನಸ್ಸುಗಳನ್ನು ಒಂದು ಏಕಸೂತ್ರದ ಅಡಿಯಲ್ಲಿ ಬಂಧಿಸುವರೇ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈಗಾಗಲೇ ಸ್ತುತಿ ಪದ್ಯದೊಂದಿಗೆ ಪ್ರಾರಂಭಗೊಂಡಿದೆ ನಮ್ಮ ಈ ಕಾರ್ಯಕ್ರಮ. ಭಾಗವತಿಕೆಯ ಅನನ್ಯತೆ ಏನು, ನಾಟ್ಯದ ಸೊಬಗೇನು ಎನ್ನುವುದನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ಹಂಚಿಕೊಳ್ಳುತ್ತಾ ನಿಮ್ಮೆಲ್ಲರ ಹೃದಯದಲ್ಲಿ ಯಕ್ಷಗಾನವನ್ನು ಮತ್ತಷ್ಟು ಮಗದಷ್ಟು ಹತ್ತಿರವಾಗುವ ಹಾಗೆ ಮಾಡುವಲ್ಲಿ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಬಲಿಪ ನಾರಾಯಣ ಭಾಗವತರಿಂದ ಆರಂಭಗೊಂಡು ಎಲ್ಲ ಭಾಗವತರು ಸೇರಿ ಒಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ಬಳ್ಳಿ ಬಾಚಿ ತಪ್ಪಿಕೊಂಡಿದೆ, ಧ್ರುಮದ ಬಳ್ಳಿ ಬಾಚಿ ಧ್ರುಮದ ಬಳ್ಳಿ ಬಾಚಿ ತಪ್ಪಿಕೊಂಡಿದೆ, ಅಪ್ಪಿಕೊಂಡಿದೆ. ದೇವರನ್ನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನನ್ನು ಮನಸಾ ಸ್ಮರಿಸುತ್ತಾ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಪರಮ ಪೂಜ್ಯ ಪೇಜಾವರ ಶ್ರೀಗಳನ್ನು ಹೃದಯದಿಂದ ವಂದನೆಗೈದು ನಮ್ಮ ಸಂಸ್ಥೆ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನದ ಸಂಸ್ಥಾಪಕರು, ಅಧ್ಯಕ್ಷರು, ಹರಿಕಥಾ ವಿದ್ವಾಂಸರು, ಎಲ್ಲ ತುಳು ಕನ್ನಡಿಗ ಬಂಧುಗಳ ಗೌರವಾದರದ ಮೂರ್ತಿಗಳು, ಇಂದಿನ ಸಭಾಧ್ಯಕ್ಷರು ಆದ ಶ್ರೀಯುತ ವಿದ್ವಾನ್ ಕೈರಬಿಟ್ಟು ವಿಶ್ವನಾಥ್ ಭಟ್ಟರವರ ಚರಣಾರವಿಂದಕ್ಕೆ ವಂದನೆಗೈಯುತ್ತಾ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಸಂಸ್ಥೆಯ ಪ್ರೀತಿಯ ನಿಮಂತ್ರಣಕ್ಕೆ ತನ್ನ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಇಲ್ಲಿಗೆ ಆಗಮಿಸಿದ ಬಡವರ ಬಂಧು, ತುಳುಗನ್ನಡಿಗರ ಧನ್ವಂತರಿ ಎಂದೇ ಪ್ರಖ್ಯಾತರಾದ BSKB ಅಸೋಸಿಯೇಷನ್ನ ಅಧ್ಯಕ್ಷರು ಆದ ಡಾಕ್ಟರ್ ಸುರೇಶ್ ರಾವ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಸಂಸ್ಥೆಯ ಅಧ್ಯಕ್ಷರಾದ ಕೈರಬಿಟ್ಟು ವಿಶ್ವನಾಥ್ ಭಟ್ಟರವರು ಅವರನ್ನು ಶಾಲು ಹೊದಿಸಿ ಸ್ಮರಣೆಗೆ ಪುಷ್ಪ ಮಾಲೆಗಳಿಂದ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತೋರ್ವ ನಮ್ಮ ಗೌರವಾನ್ವಿತ ಅತಿಥಿ, ನಮ್ಮ ವಿಂಶತಿ ಸಂಸ್ಕರಣ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಯಕ್ಷಕಲಾಭಿಮಾನಿಗಳ ಆರಾಧ್ಯ ಮೂರ್ತಿ, ಭಾಗವತ ದಿಗ್ಗಜ ಶ್ರೀಯುತ ಬಲಿಪ ನಾರಾಯಣ ಭಾಗವತರನ್ನು
ಮನದಾಳದ ಗೌರವದಿಂದ ಸ್ವಾಗತಿಸುತ್ತಿದ್ದೇನೆ. ಧರ್ಮ ಸಮಾಜ ಸೇವಾ ನಿರತರು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪೂರ್ಣ ಸಹಕಾರವಿತ್ತವರು ಆದ ಶ್ರೀಯುತ ಪ್ರಭಾಕರ್ ಎಲ್ ಶೆಟ್ಟಿ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಸಂಸ್ಥೆಯ ಧರ್ಮ ಸಮೃದ್ಧಿ ವಿಭಾಗದ ಅಧ್ಯಕ್ಷರು, ವಿಶ್ವಸ್ತರೂ ಆದ ಶ್ರೀಯುತ ವಿರಾಜ್ ಶಂಕರ್ ಬಿ ಶೆಟ್ಟಿಯವರು ಅವರನ್ನು ಸ್ವಾಗತಿಸಿ ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಹಾಸಭೆತ ನನೋರಿ ಮೋಕೆದ ಬಿನ್ನೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮುಂಬೈ ಘಟಕದ ಅಧ್ಯಕ್ಷರು ಬೊಕ್ಕ ಕಚ್ಚೂರು ನಾಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ನಮ್ಮ ಸಂಸ್ಥೆದ ಅಭಿಮಾನಿ ಬೊಕ್ಕ ಕೊಡುಗೈ ದಾನಿ ಆಯಿನ ಶ್ರೀಯುತ ಕಡಂದರ ಸುರೇಶ್ ಭಂಡಾರಿ ಮೇರೇನು ಮೋಕಿಡು ಎದುಕುನುವೆ. ಆರೇನು ನಮ್ಮ ಆರೋಗ್ಯ ಸಮೃದ್ಧಿ ವಿಭಾಗದ ನಮ್ಮ ಟ್ರಸ್ಟಿ ಆಯ್ನ ಹರೀಶ್ ಎಸ್ ಶೆಟ್ಟಿ ಆರು ಸ್ವಾಗತ ಮಲ್ಪಡೊಂದು ಕೇನೊಂದುಲ್ಲೆ. ಪಟ್ಲ ಸತೀಶ್ ಶೆಟ್ಟಿಯವರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಸಂಸ್ಕೃತಿ ವಿಭಾಗದ ಕಾರ್ಯಾಧ್ಯಕ್ಷೆಯಾದ ಶ್ರೀಮತಿ ಸುಮಾಬಿ ಭಟ್ ಅವರು ಗೌರವ ಸತ್ಕಾರವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತೊಬ್ಬ ನಮ್ಮ ಗೌರವಾನ್ವಿತ ಅತಿಥಿ, ನಮ್ಮ ವಿಂಶತಿ ಸಂಸ್ಕರಣ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಪದ್ಮನಾಭ ಶಶಿತ್ಲು ಅವರನ್ನು ಮನದಾಳದ ಗೌರವದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಸಂಸ್ಥೆಯ 20ನೇ ವರ್ಷದ ಸಂಸ್ಮರಣೆಯ ಪ್ರತೀಕವಾಗಿ ಇಂದು ವಿವಿಧ ಕ್ಷೇತ್ರದ ಸಾಧಕ ಗಣ್ಯ ಮಹಾನುಭಾವರಾದ ಶ್ರೀಕೃಷ್ಣಾನುಗ್ರಹ ಪ್ರಶಸ್ತಿ ಪುರಸ್ಕೃತರಾದ ಪದ್ಮನಾಭ ಪಯ್ಯಡೆ, ಭುಜಂಗ ಎಂ ಶೆಟ್ಟಿ, ರಘುರಾಮ್ ಕೆ ಶೆಟ್ಟಿ, ಅಜಯಕಾರ್ ಶಿವರಾಮ್ ಶೆಟ್ಟಿ, ಕರುಣಾಕರ್ ಎಂ ಶೆಟ್ಟಿ, ಅನ್ನದಾತ ರಘು ಪಿ ಶೆಟ್ಟಿ, CBD ಭಾಸ್ಕರ್ ಶೆಟ್ಟಿ, ಶ್ರೀಮತಿ ಶಾರದಾ ಸೂರು ಕರ್ಕೇರ, ವಿಠಲ್ ಸುಂದರ್ ನಾಯಕ್, ಜಗನ್ನಾಥ್ ಪುತ್ರನ್, ಮುದ್ರಾಡಿ ದಿವಾಕರ್ ಶೆಟ್ಟಿ, ಕೃಷ್ಣ ವಿ ಆಚಾರ್ಯ, ಸುಧೀರ್ ವಿ ಹೆಗ್ಡೆ, ಕಲ್ಯಾ ದಯಾನಂದ್ ಪೂಜಾರಿ ಅವರನ್ನು ಅಭಿನಂದಿಸುತ್ತಾ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. A very warm welcome to all the guests, dignitaries and our audience. Santosham janayet prajnah tadeva ishvara pujanam means spreading joy and happiness among people is synonymous to worshipping God. This is the very foundation on which our trust, Sri Krishna Vittala Pratisthana, is built. So how do we serve people? Service can be provided by improving the health of the people, imparting knowledge and education, and by bringing about an economic upliftment of the society by supporting socio-cultural activities. Our trust, Sri Krishna Vittala Pratisthana, has established 3 different wings, namely Arogya Samriddhi, Shikshana Samriddhi, and Samskriti Samriddhi, to efficiently accomplish the above services. To manage our religious activities, the trust has established a separate wing named Dharma Samriddhi. Our founder and president, Sri Kairabettu Vishwanath Bhatt, my father, was educated and trained under the able guidance of His Holiness Sri Sri Vishwesha Tirtha Swamiji of Pejar Mutt, Udupi. During the 14 years of training under Swamiji, ಸಂಸ್ಕೃತಿ ಕಲಾಭಿಮಾನಿಗಳೇ, ಆಸ್ತಿಕ ಬಂಧು ಭಗಿನಿಯರೇ, ನೆರೆದ ಎಲ್ಲ ಧರ್ಮಾಭಿಮಾನಿಗಳೇ, ಮೊದಲಾಗಿ ನಮ್ಮ ಆರಾಧ್ಯ ಮೂರ್ತಿ ಶ್ರೀಕೃಷ್ಣ ವಿಠಲರನ್ನು ಸ್ಮರಿಸುತ್ತಾ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂಸ್ಥೆ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನದ
ವಿಂಶತಿ ವಾರ್ಷಿಕ ಸಾಂಸ್ಕೃತಿಕ ಮಹೋತ್ಸವದಲ್ಲಿ ಜರುಗುತ್ತಿರುವ ಮಹಾಸಭೆಗೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರಿಗೆ ವಿಂಶತಿ ವಾರ್ಷಿಕ ಅತ್ಯುಚ್ಚ ಗೌರವ ಪ್ರಶಸ್ತಿ ಸ್ವೀಕರಿಸುವ ಎಲ್ಲ ಮಾನ್ಯ ಗಣ್ಯರಿಗೆ ಅಭಿನಂದಿಸುತ್ತಾ ಸಭಾಧ್ಯಕ್ಷರಾದ ಶ್ರೀಯುತ ವಿದ್ವಾನ್ ಕೈರಬೆಟ್ಟು ವಿಶ್ವನಾಥ್ ಭಟ್ರಿಗೆ ಅಭಿನಂದನೆಗೈದು ಶ್ರೀಕೃಷ್ಣ ವಿಠಲ ಅನುಗ್ರಹ ಅರ್ಪಿಸುತ್ತಾ ಸಂಸ್ಥೆಯ ಮೇಲೆ ಅಭಿಮಾನ ಗೌರವನಿತ್ತು ಆಗಮಿಸಿದ ಎಲ್ಲ ಸದ್ಭಕ್ತರಿಗೆ ಸ್ವಾಗತದೊಂದಿಗೆ ನಮನಗೈದು ಇಂದಿನ 20ನೆಯ ವೈಭವದ ಸಾಂಸ್ಕೃತಿಕ ಉತ್ಸವದ ಮಹಾಸಭೆಯಲ್ಲಿ ಪ್ರಸ್ತಾವನೆಯನ್ನು ತಮ್ಮ ಮುಂದಿಡಲು ಬಯಸುತ್ತೇನೆ. ಸಭಾ ಸದಸ್ಯರೇ, ನಮ್ಮ ಸಂಸ್ಥೆ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನವು 1997ರಲ್ಲಿ ಪರಮ ಪೂಜ್ಯ ಶ್ರೀ ಶತಮಾನದ ಸಂತರಾದ ಪ್ರಖ್ಯಾತ ಶ್ರೀ ಶ್ರೀ ಪೇಜಾವರ ಶ್ರೀಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು. ಬಾಲ್ಯದಿಂದಲೇ ತಾವು ಕಂಡಿರುವ ಕನಸು ನನಸಾಗಲು ಪಣ ತೊಟ್ಟಿರುವ ನಿಮ್ಮೆಲ್ಲರ ಗೌರವ ಆಧಾರದ ಮೂರ್ತಿಗಳು ಈ ಸಂಸ್ಥೆಯ ರೂವಾರಿಗಳು ಪೇಜಾವರ ಶ್ರೀಗಳ ಅಚ್ಚುಮೆಚ್ಚಿನ ಶಿಷ್ಯರಲ್ಲಿ ಒಬ್ಬರಾದ ಶ್ರೀಯುತ ವಿದ್ವಾನ್ ಕೈರಬೆಟ್ಟು ವಿಶ್ವನಾಥ್ ಭಟ್ರವರು ಇದರ ನೇತೃತ್ವವನ್ನು ವಹಿಸಿ ಈ 2 ದಶಕಗಳಲ್ಲಿ ಅನೇಕ ಮಹತ್ತರವಾದ ಸಾಧನೆಗಳನ್ನು ಗೈದು ಮುನ್ನಡೆಸುತ್ತಿದ್ದಾರೆ. ಸಂಸ್ಥೆಯ ಮುಖ್ಯ ಉದ್ದೇಶ ಶ್ರೀಕೃಷ್ಣ ವಿಠಲ ಮಂದಿರ ಸಾಂಸ್ಕೃತಿಕ ಶಿಕ್ಷಣ ಕೇಂದ್ರದ ಸ್ಥಾಪನೆಯೊಂದಿಗೆ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವಂತೆ ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರದ ಸ್ಥಾಪನೆಯು ಅದಕ್ಕೆ ಬೇಕಾದ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ನಡೆಸುತ್ತಿದ್ದೇವೆ. ಸಂಸ್ಥೆಯ 20 ವರ್ಷಗಳ ಸಾಧನೆಗಳ ಬಗ್ಗೆ ತಮಗೆ ತಿಳಿಸಿದಂತೆ ಕಳೆದ 2 ದಶಕಗಳಲ್ಲಿ ಅತ್ಯುತ್ತಮ ರೀತಿಯಲ್ಲಿ ನಡೆಸಿದ ಬಗ್ಗೆ ಸಂತೋಷವೂ ಹೆಮ್ಮೆಯೂ ಇದೆ. ಎಲ್ಲ ರೀತಿಯ ಸಮಾಜ ಸೇವಾ ಪರ ಕಾರ್ಯಗಳನ್ನು ನಡೆಸಿ ವರ್ಷದ ಕೊನೆಯಲ್ಲಿ ಕೃಷ್ಣಾರ್ಪಣೆ ರೂಪದಲ್ಲಿ ವಾರ್ಷಿಕೋತ್ಸವವನ್ನು ಧಾರ್ಮಿಕ ಸಾಂಸ್ಕೃತಿಕ ಮಹೋತ್ಸವದಲ್ಲಿ ಸರ್ವ ಭಕ್ತರ ಸಹಕಾರದೊಂದಿಗೆ ನಡೆಸಿದ್ದೇವೆ. ಕಳೆದ 20 ವರ್ಷಗಳಲ್ಲಿ ಸಂಸ್ಥೆಯು ನಡೆಸಿದ ಕಾರ್ಯಕ್ರಮಗಳಲ್ಲಿ ಅನೇಕ ಸಂತರು, ಗುರುಗಳು, ಮಠಾಧೀಶರು, ಧಾರ್ಮಿಕ ಮುಖಂಡರು, ಕವಿ, ಸಾಹಿತಿಗಳು, ಶಿಕ್ಷಣ ತಜ್ಞರು, ಸಮಾಜದ ವಿವಿಧ ಕ್ಷೇತ್ರದ ಸಾಧಕರು, ಸಕ್ರಿಯ ಉತ್ತಮ ರಾಜಕಾರಣಿಗಳು, ವಿದ್ವಾಂಸರು, ಕಲಾವಿದರು ಭಾಗವಹಿಸಿದ್ದು ಮಾತ್ರವಲ್ಲದೆ ಪಂಡಿತರಿಂದ ಪಾಮರವರೆಗಿರುವ ಎಲ್ಲ ಜನರು ಅತೀವ ಸಂತೃಷ್ಟವನ್ನು ವ್ಯಕ್ತಪಡಿಸಿ ನಮಗೆ ಇನ್ನು ಮುಂದಿನ ವಿಶೇಷ ಸಾಧನೆ ಮಾಡುವಲ್ಲಿ ಬೆನ್ನು ತಟ್ಟಿದ್ದಾರೆ, ಪ್ರಶಂಸಿಸಿದ್ದಾರೆ. ನಮ್ಮ ಧಾರ್ಮಿಕ ಸಾಮಾಜಿಕ ಸೇವಾ ಸಂಸ್ಥೆಯ ವಿಂಶತಿ ವಾರ್ಷಿಕೋತ್ಸವದ ನಿಮಿತ್ತ 2017 ಅಕ್ಟೋಬರ್ 22 ಭಾನುವಾರದಂದು ಕುರ್ಲಾ ಬಂಟರ ಭವನದ ಭವ್ಯ ಸಭಾಗೃಹದಲ್ಲಿ ಆಯೋಜಿಸಲ್ಪಟ್ಟ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ಯಕ್ಷಗಾಯನ, ನಾಟ್ಯ ಸಿಂಚನ, ವಿವಿಧ ಸಾಂಸ್ಕೃತಿಕ ನೃತ್ಯ ಸಮಾರಂಭದ ಸಂದರ್ಭದಲ್ಲಿ ನಡೆದ ವಿವಿಧ ಕ್ಷೇತ್ರದ ಗಣ್ಯರ ಸಜ್ಜನ ಭಕ್ತರ ಸಮ್ಮುಖದಲ್ಲಿ ಸನ್ಮಾನ್ಯರಾದ ಧರ್ಮ ಸಂಸ್ಕೃತಿ ಸಂಗೀತ ಕಲೆಗಳ ಸಂಗಮ, ಗಾಣಬಾಣಿನಲ್ಲಿ ವಿವರಿಸುವ ವಿಹಂಗಮ, ಕಳೆದ ದಶಕಗಳ ಸಂಸ್ಕೃತಿ ಸಂಗೀತ ಲೋಕದ ಆರಾಧನಾ, ಪ್ರೋತ್ಸಾಹನ, ನಿರ್ದೇಶನಗಳ ಸಮಾಗಮರಾದ ಶ್ರೀಯುತ ಪದ್ಮನಾಭ ಶಶೇತ್ಲು ಇವರಿಗೆ ಪ್ರಿಯ ಜನರ ಸಂಪ್ರೀತಿಯ ಸಾಧನ ಸ್ಫೂರ್ತಿಯ ಸಂತೃಪ್ತಿಯಲ್ಲಿ ನೀಡಿದ
ವಿಶ್ಯಂತಿ ಸಂಸ್ಕರಣ ಸಮ್ಮಾನ ಪತ್ರ. ನಿಜವಾದಲ ವಿಠಲಾನುಗ್ರಹ ಪ್ರಶಸ್ತಿನ ಪುರಸ್ಕಾರ ಮಲ್ಪನಗ ಒರಿಯೋರಿ ದಿಗ್ಗಜರನ್ನು ಕುಲ್ಲಾದೆ ಒಟ್ಟುಡು ಧರ್ಮಪತ್ತಿನ ದೀದೆ ಈ ಕಾರ್ಯಕ್ರಮ ಮಲ್ಪಡು ನಮ್ಮ ಯೋಚನೆ ಮಲ್ದಿನಿ ಅಂಡ ಇನ್ನಿತ ಪರಿಸ್ಥಿತಿ ಅಂಚ ನಿರ್ಧಾರ ಚೂರು ಅಂಚಿನ ಬದಲಾವಣೆ ಮಲ್ತ ಕ್ಷಮಿಸವಡು ಒಂಜಿ ಕುಡುರ ಮಾತೆರೆಗಳ ದೇವರ ಶಕ್ತಿನ ಯುಕ್ತಿನ ಕೊರಡು ಪಂಡದೆ ದೈವಾನುಗ್ರಹ ಪಡೆದು ಒಂದು ಚಪ್ಪಾಳೆ ಬಟ್ಟುದು ಅಕ್ಲೇನೆ ಅಭಿನಂದಿಸಾಗ ನಮ್ಮ ಪದ್ಮನಾಭ ಪಯ್ಯಡರೇನೆ ಭುಜಂಗ ಎಂ ಶೆಟ್ರೇನೆ ರಘುರಾಮ್ ಕೆ ಶೆಟ್ರೇನೆ ಅಜಕಾರು ಶಿವರಾಮ್ ಶೆಟ್ರೇನೆ ಅಂಚನೆ ಕೆ ಎಂ ಶೆಟ್ರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ರಾಘು ಪಿ ಶೆಟ್ರೆ ಸಿಬಿಡಿ ಭಾಸ್ಕರ್ ಶೆಟ್ರೆ ಅಂಚನೆ ವಿಠಲ್ ಸುಂದರ್ ನಾಯ್ಕರೇ ಜಗನ್ನಾಥ್ ಪುತ್ರನ್ ಬೊಕ್ಕ ಮುದ್ರಾಡಿ ದಿವಾಕರ್ ಶೆಟ್ಟಿ ಸ್ವೀಕಾರ ಮಲ್ಪೇರೆ ಒಟ್ಟುಡೆ ಇನಿ ವೇದಿಕೆದ ನಮ್ಮ ಬೆನ್ನೆರೆ ಐಕಳ ಹರೀಶ್ ಶೆಟ್ರೆ ನಮ್ಮನ್ನು ಸೇರೊಂದೇರೆ ಯಾನು ಐಕಳ ಹರೀಶ್ ಶೆಟ್ರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುವೆ. ಐಕಳ ಹರೀಶ್ ಶೆಟ್ರಿನ ಪರಿಚಯ ನಂಗೆ ಮಾತ ಉಂಡು ಜಾಗತಿಕ ಬಂಟ ಒಕ್ಕೂಟದ ಉಪಾಧ್ಯಕ್ಷರೇ.
ಕಾರ್ಯಕ್ರಮ ಒಂದು ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಮಹಾನ್ ವಿದ್ವಾನ್ ವಿಶ್ವನಾಥ ಭಟ್ರು ಕಳೆದ 20 ವರ್ಷಗಳಿಂದ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಂಸ್ಕೃತಿಕವಾದಿ, ಧಾರ್ಮಿಕವಾದಿ, ಹಾಗೆ ಆಧ್ಯಾತ್ಮಿಕವಾಗಿ. ಈ ಸೇವೆಯಿಂದ ನಮ್ಮ ಊರಿನ, ನಮ್ಮ ತವರೂರಿನ ಬಾಂಬೆಗೆ, ಮಹಾರಾಷ್ಟ್ರದ ಈ ಪುಣ್ಯ ಭೂಮಿಯಲ್ಲೂ ಜನರಿಗೆ ಬೇಕಾದ ಆಧ್ಯಾತ್ಮಿಕ ವೇದನೆ, ಹಾಗೆ ನಮ್ಮ ತವರೂರಿನ ಸಂಸ್ಕೃತಿಯನ್ನು, ಬೋಧನೆಯನ್ನು ತನ್ನ ಹರಿಕೀರ್ತನೆಯ ಮೂಲಕ ಎಲ್ಲರಿಗೂ ಮನೆಗೆ ತಿಳಿಸುತ್ತಾರೆ. ಅಂದರೆ ಈ ಹರಿಕೀರ್ತನೆ ಕೇಳಿದ ಜನರಿಗೆ ಭಯ, ಭಕ್ತಿ, ಧ್ಯೇಯ, ಪ್ರೀತಿ ಬಂಧವು ಸಿಗ್ತದೆ ಎಂದು ನನ್ನ ಅಭಿಪ್ರಾಯ. ಕೈರಬಿಟ್ಟು ವಿಶ್ವನಾಥ ಭಟ್ರು ಮಹಾನ್ ವಿದ್ವಾನಿಂದ ಅವರಿಗೆ ಹೆಸರು ಬಂದಿದೆ. ಹಾಗೆ ಇನ್ನೂ ಸಹ ಅವರು ತನ್ನ ಜೀವನದಲ್ಲಿ ಇಂಥ ಒಳ್ಳೆಯ ಕಾರ್ಯ ಮಾಡಲಿ. ನನಗೆ ಈ ವರ್ತಮಾನವನ್ನು ಕೆಲವು ಸಮಯ ಮೊದಲೇ ಪಟ್ಲದ ಸತೀಶ್ ಶೆಟ್ಟರು ಹೇಳಿದ್ದಾರೆ. ಪಟ್ಲ ಸತೀಶ್ ಶೆಟ್ಟರು ಯಾರು ಅಂತ ನಿಮಗೆ ಗೊತ್ತಿರಬಹುದು. ಇಲ್ಲಿ ಮುಂಬೈಯವರಿಗೆ ಅವರು ನನ್ನೊಂದಿಗೆ ಮೇಳದಲ್ಲಿದ್ದವರು, ಕಟೀಲು ಮೇಳದಲ್ಲಿ ನನ್ನ ಶಿಷ್ಯನಾಗಿ ಇದ್ದದ್ದು ಹೌದು. ಅಲ್ಲದೆ ಅವರ ತಂದೆಯವರು ಮಹಾಬಲ ಶೆಟ್ಟರು ಅಂತ, ಮೊದಲು ಕೊರಗ ಶೆಟ್ಟರ ಕಾಲದಲ್ಲಿ ಕೊಂಡಾವು ಮೇಳದಲ್ಲಿ ನಾವೆಲ್ಲ ಒಟ್ಟಿಗಿದ್ದವರು. ಆ ಕಾಲದಲ್ಲಿ ಇಡೀ ಮದ್ದಳೆಯನ್ನೇ ಬಾರಿಸ್ತಾರೆ. ಬೆಳಗ್ಗಿನವರೆಗೆ ಅವರೊಬ್ಬರೇ ಬಾರಿಸೋದು, ಬೇರೆ ಜನ ಇಲ್ಲ. ಚೆಂಡೆಗೆ ಒಬ್ಬರು, ಮದ್ದಳೆಗೆ ಒಬ್ಬರು ಇದ್ರು.
ಒಂದು ಬಂಟರ ಸಂಘದ ಆವರಣಡು ಬೇತೆ ಬೇತೆ ಏತೋ ಕಾರ್ಯಕ್ರಮಗಳು ನಮ್ಮ ತೂತ ಅಂಚಿನ ಒಂಜಿ ಪುಣ್ಯ ವೇದಿಕೆ ಎಂದು ಮಾತಾ ನಮನದ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ನಡಪಣ ಚಿತ್ರನ ಮುಂಬೈದ ಒಂಜಿ ಪುಣ್ಯ ವೇದಿಕೆ ಅವು ಇನಿತ್ತ ದಿನಟ್ಟು ಸಂಪೂರ್ಣವಾದ ಸಾರ್ಥಕತೆಯನ್ನು ಪಡೆಯುಂಡು ಪಂಡ್ರೆ ಯಾನು ಇಷ್ಟಪಡಬೇ ಬಂದುಲೆ ದಾಯಿ ಪಂಡ ಕಲಾ ಸರಸ್ವತಿನ ಕಟೀಲ್ದ ಭ್ರಮರಾಂಬೆನ ಕೈತ ಬಾಲೆ ಐನ ಚಿತ್ತನ ದಯಪಂಡ ಕಟೀಲು ಕ್ಷೇತ್ರದ ಒಂಜಿ ಪುದರ್ನ ರಾರಾಜಿಸ ಐನ ಚಿತ್ತನ ಒಂಜಿ ಪುಣ್ಯಾತ್ಮ ಎಂಗಳ ತೆಂಕುತಿಟ್ಟದ ಯಕ್ಷಗಾನದ ಭೀಷ್ಮಿ ಬಲಿಪ ನಾರಾಯಣ ಭಾಗವತರಿಗೆ ಮುಲ್ಪ ಗೌರವ ತಂದು ನಾವು ಈ ವೇದಿಕೆಲ ಪಾವನಾಂಡು ನಮ್ಮ ಮಾತಿರ್ಲ ತೂಯಿನಕಲ್ನ ಜನ್ಮ ಸಾರ್ಥಕ ಆಂಡ್ ಬಂದುಲೆ ಸನ್ಮಾನ ಕಾರ್ಯಕ್ರಮ ಗೌರವಾರ್ಪಣೆ ಏತೋತಿ ಕಡೆ ಕಲಾವಿದರಿಗೆ ಆಪುಂಡು ನಮ್ಮ ಮನಪ ಅಕಲಿನ ಆಶೀರ್ವಾದ ಸಭಾ ಕಡಪಡುವ ಅಂಡ ಅಂಚಿನ ಭಾಗವತೋತ್ತಮರಿಗೆ ಮಂತ್ರನ ಚಿತ್ತನ ಈ ಸನ್ಮಾನ ಸಮಸ್ತ ಯಕ್ಷಗಾನಗೂ ರಂಗುಗೂ ಸಂದನ ಸನ್ಮಾನವು ಇಂದು ನಿಜವಾದ ಶ್ಲಾಘನೀಯ. ಬಂದುಲೆ ಮಾತೆರ್ನ ಮೋನೆಡ್ಲ ಸಂತೋಷ ತೆಲಿಕೆ ನಲಿಕೆ ನಲ್ತೊಂದುಂಡು ಅಂದು ಬಂದುಲೆ ಈ ಗುಡುಗು ಮಿಂಚು ಪತ್ತಂದಾಂಡ ನಮ್ಮ ಪನೋಡೊಂದಿಜ್ಜಿ ನೆಡ್ದು ಬೊಕ್ಕ ಸಮೃದ್ಧಿ ಮಲ್ಪುನಂಚಿತ್ನ ಭೂಮಿನ ತಂಪು ಮಲ್ಪುನಂಚಿತ್ನ ಬರ್ಸ ಬರ್ಪುಣು ಒಂದು ನಮ್ಮ ಪನೋಡೊಂದಿಜ್ಜಿ ಅಂಚೆನೆ ಮಾತೆರ್ನ ಮೋನೆಡ್ಲ ಬಾರಿ ಸಂತೋಷ ನಲಿಕೆ ತೆಲಿಕೆ ಉಂಡು ದಾಯಗಂದು ಪಂಡ ಅಂದು ಬಂದುಲೆ ಅಂದು ಕಾಂಡೇಡ್ದು ಬೊಕ್ಕಲ ನಮ್ಮ ದೆತ್ತೊಂತಿನ ಪುದರ್ ಶ್ರೀಕೃಷ್ಣ ವಿಠ್ಠಲ ಲೋಕೋದ್ಧರಕಾಯ ನಂಚಿತ್ನ ಭಗವಂತನ ಪುದರ್ ನಮ್ಮ ಏಪ ದೆಪ್ಪುವನ ಆಪಗ ನಂಗೆ ಮಾತೆರಗಲ ಒವೇ ಒಂಜಿ ದುಃಖಲದ ಅಂತ ಸಂತೋಷ ತನ್ನಿಂದ ತಾನೇ ಬರ್ಪುಡು ಪಂಡೇರು. ಇವತ್ತು ಒಂದು ದಿವಸದಲ್ಲಿ ಅವರು ಎಷ್ಟು ಜನರನ್ನು ಇವತ್ತು ಇಲ್ಲಿ ಕರೆದು ಅವರಿಗೆಲ್ಲ ಇಷ್ಟೆಲ್ಲ ಪುರಸ್ಕಾರವನ್ನೆಲ್ಲ ಕೊಟ್ಟು ಎಷ್ಟು ಜನರ ಮನಸ್ಸನ್ನು ಅವರು ಸಂತೋಷಪಡಿಸಿದ್ದಾರೆ. ಒಬ್ಬ ಮನುಷ್ಯನನ್ನು ನಮಗೆ ಸಂತೋಷ ಪಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಒಂದೇ ದಿವಸದಲ್ಲಿ ಎಲ್ಲ ಕಲಾರಂಗದ ವಿದ್ಯಾರ್ಥಿಗಳಾಗಲಿ ಮಕ್ಕಳಾಗಲಿ ಎಲ್ಲಿ ತನಕ ಅಂದರೆ ಬಲಿಪನಾರಾಯಣ ಭಾಗವತ ತನಕದಂಥ ಅಷ್ಟು ದೊಡ್ಡ ವ್ಯಕ್ತಿತ್ವದವರನ್ನು ಇಲ್ಲಿ ಕಂಡು ಅವರೆಲ್ಲರನ್ನು ಇವತ್ತು ಅವರಿಗೆಲ್ಲ ಇದೆಲ್ಲ ಕೊಟ್ಟು ಅವರನ್ನು ಸಂತೋಷಪಡಿಸಿದಂಥ ಒಬ್ಬ ವ್ಯಕ್ತಿ ಅಂದರೆ ಇವರು. ಇದು ಇವತ್ತು ಮಾತ್ರ ಅಲ್ಲ, ಕಳೆದ 20 ವರ್ಷದಿಂದ ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮಗಳು ಒಂದರಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಆಗುವಂತೆ ಇನ್ನಷ್ಟು ಜನರನ್ನು ಎಲ್ಲ ಪುರಸ್ಕರಿಸುವಂತೆ ಮಾಡಿದಂಥ ವ್ಯಕ್ತಿ ಇವರು ಮತ್ತು ಇವರ ಎಲ್ಲ ಪಂಗಡಕ್ಕೆ
ನಮ್ಮೆಲ್ಲರ ಪ್ರಭದಿಂದ ನಮ್ಮ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ಕೃಷ್ಣ ಪಿಟ್ಟಲ ಪ್ರತಿಷ್ಠಾನಕ್ಕೆ 20 ವರ್ಷ ಆಯಿತು. ಅವರು ಮುಂಬೈಗೆ ಬಂದು 25 ವರ್ಷವಾಯಿತು. ಇವತ್ತು ಅವರ ಪ್ರಾಯ ಎಷ್ಟು ಅಂತ ಪ್ರಾಯಶಃ ಯಾರಿಗೂ ಗೊತ್ತಿಲ್ಲ. ಆದರೆ ನನಗೆ ನಿಮ್ಮ ಹತ್ರ ಹೇಳಲಿಕ್ಕೆ ಸಂತೋಷ ಆಗ್ತಾ ಉಂಟು. ಈಗ ಅವರ 50 ವರ್ಷದ ಪ್ರಾಯದವರು, ಅಂದರೆ ಈಗ ಅವರು ಗೋಲ್ಡನ್ ಜುಬ್ಲಿ ಇಯರಲ್ಲಿದ್ದಾರೆ. ಅಂದರೆ ನನಗೆ ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೇನೆ. 50 ವರ್ಷ ಮೊದಲು ನಾನು ಅದೇ ಮೇಲೆ ನೋಡ್ತಾ ಇದ್ದೆ, ಎಲ್ಲ ಕಾಲಚಕ್ರದಾಗೆ ತಿರುಗ್ತಾ ಉಂಟು. 50 ವರ್ಷದ ಮೊದಲು ಬ್ರಹ್ಮನ ತಲೆಯಲ್ಲಿ ಪ್ರಾಯಶಃ ಹೀಗೆ ಅವರು ಆಲೋಚನೆ ಮಾಡ್ತಾ ಇರಬೇಕು, ಇಂಥ ಒಂದು ವ್ಯಕ್ತಿತ್ವವನ್ನು ಅವರು ಭೂಲೋಕಕ್ಕೆ ಕಳಿಸುವಾಗ. ನಿಜವಾದ ಒಂಜಿ ಮನ್ಪೆ ನಮ್ಮ ಆತದೂರೊಡ್ದು ಭಾರಿ ಎಡ್ಡೆ ಒಂಜಿ ಯಕ್ಷಗಾನದ ತಂಡನ ಲೆಪ್ಪಡಾದ ಭಾರಿ ಒಂಜಿ ಎಂಕಲ್ಲ ಮಿತ್ತು ಮೋಕೆಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಅಧ್ಯಕ್ಷರು ಪಟ್ಲ ಸತೀಶ್ ಶೆಟ್ರು ಅಂಚನೆ ಇನ್ನಿತ ಎಂಕಲ್ಲ ಬಿರುದು ಯಕ್ಷ ನಾದಬ್ರಹ್ಮ ಅಂತ ಪಡೆತಿನ ಬಲಿಪ ನಾರಾಯಣ ಭಾಗವತರು, ಸತ್ಯನಾರಾಯಣ ಪುಡಿಚಿತ್ತಾಯರು, ಸುರೇಶ್ ಶೆಟ್ರು ಅಂಚನೆ ಮಸ್ತ್ ಪ್ರಸಿದ್ಧ ಕಲಾವಿದರು ಮಾತು ಬೈದಿರು. ಆಗಲ್ಲ ನಲ್ಲಲ ಕಡಿಮೆದ ಪಕ್ಷ 1 ಗಂಟೆ ದಂಡಲ ಎಂಗ್ಲೆ ಒಂಜಿ ಆ ರುಚಿನ ತೂವರುಂಡು, ನಿಗಲಿಗೆ ತೂವರುಂಡು. ಅಂಚನೆ ನನ್ನ ಎಡ್ಡೆ ಮೂಜಿ ಪ್ರಸಿದ್ಧ ಜೋಕುಳ್ನ ಬಾರಿಲ್ ಪೊರ್ಲುದ ನೃತ್ಯಲ ಕಾರ್ಯಕ್ರಮ ಉಂಡು. ವೈಷ್ಣವಿ ಶಶಿಧರ್ ಶೆಟ್ಟಿ, ನಿಖಿತಾ ಸದಾನಂದ ಮೀನ್ ಅಂಚನೆ ಪ್ರಿಯಾಂಜಲಿ ರಾವ್ ಮೊಗಲ್ನ డాన్సులు ಅವರುಂಡು. ಅಂಚನೆ ಬೊಕ್ಕ ಹೆಚ್ಚ ಲೇಟಾಂಡಲ ನಿಂಗೆ ಮಂಡ್ಯ ಚಾಲ್ ಪರಜಿ ಉಣಸಲ ಉಂಡು. ದೇವರ ಪ್ರಸಾದ ಅಂದ್ಬಂದು ಏತ್ ಪೊರ್ತಾಂಡಲ ತೊಂದರಜಿ ಒಂಜಿ ವೇಳೆ ಹೆಚ್ಚ ಲೇಟಾಂಡ ನಿಂಗೆ ರಿಕ್ಷಾ ತಿಕ್ಕೊಂಡ ಗಾಡಿ ತಿಕ್ಕೊಂಡ ಅಂತ ಬೋಡಿಗೆ ಹೆಜ್ಜೆ ಐಕ್ಲ ಬಸ್ಸದ ವ್ಯವಸ್ಥೆ ಎಲ್ಲ ಉಂಟು. ಐದವರ ಏತ್ ಲೇಟಾಂಡಲ ತೊಂದರಜಿ ಬೊಕ್ಕ ಮೂಲ ಏತ್ ಲೇಟಾಂಡಲ ಎಂಕ್ಲ ಇಡೀ ಬಣ್ಣ ಸಮಾಜ ನೆಕ್ ಈ ಕಾರ್ಯಕ್ರಮ ಭಾರಿ ಸಹಕಾರ ಮಲ್ದಿರು ಮಲ್ತೊಂದುಲ್ಲಿರು ದುಂಬುಲ ಮಲ್ದಿರು ಪಣದು ಇಡೀ ಬಣ್ಣ ಸಂಘ ಪದಾಧಿಕಾರಿಗಳಿಗೆ, ಬಣ್ಣ ಸಂಘದ ಅಧ್ಯಕ್ಷರಿಗೆ, ಬಣ್ಣ ಸಂಘದ ಪೂರ್ಣ ಬಣ್ಸ್ ಮುಂಬೈದ ಅಂಚನೆ ತುಳು ಕನ್ನಡ ಬಣ್ಸ್ ಸಮಾಜಕ್ಕೆ ವಿಶೇಷ ಧನ್ಯವಾದ ಅರ್ಪಣೆ ಮಲ್ತೊಂದುಲ್ಲೆ. ಅಂಚನೆ ಬಿಲ್ಲವ ಸಮಾಜದ ಪ್ರತಿನಿಧಿಯಾದ ಬಾರಿಮಲ್ಲ ರಡ್ ಇನಿ ಮಹಾನುಭಾವ್ಯರು ಒಂಜಿ ಜಯಸ್ವರ್ಣರು ಬರ್ರೆತ್ತಂಡು ಬೊಕ್ಕೊಂಜಿ ಸೂರುಕರ್ಕಿರ ಆರು ಬೈದೇರು ಆರೆಗ್ಲ ಸನ್ಮಾನ ಮಲ್ದ. ಅಂಚನೆ ದೇವಾಡಿಗ ಸಮಾಜ ಹೊಡ್ದು, ಭಂಡಾರಿ ಸಮಾಜ ಹೊಡ್ದು, ಗೌಡ ಸಾರಸ್ವತ ಸಮಾಜ ಹೊಡ್ದು, ಪ್ರತಿ ಸಮಾಜ ಹೊಡ್ದಲ ಎಂಗ್ಲಿಗೆ ವಿಶೇಷವಾದ ಒಂಜಿ ಸಹಕಾರ ಮಲ್ದೇರು. ಆಗಲಿಗೆ ಶ್ರೀಕೃಷ್ಣ ವಿಠ್ಠಲ ಅನುಗ್ರಹ ಅಂತ ಬಂದ್ಬಿಡಂಚಿತನ ಒಂಜಿ ಮೋಕೆದ ಪ್ರಶಸ್ತಿನ ಕೊಡ್ತಾ ದಯದೀದು ಏರ್ನ ಪ್ರಶಸ್ತಿ ಒರಿದುಂಡಲ್ಲ ಅವೇನು ಎಲ್ಲಂಜಿ 20 ಬೇಕು. ನಮ್ಮ ಮಾರಿಮಲ್ಲ ಗಣಪತಿ ಯಾಗ ಅವರಂಡು ನಿಗಲು ಮಾತಿರ್ಲ ನನಾತ್ 10 ಇರುವ ಕಡಿಮೆ ಹಿಡಿದ ಪಕ್ಷ ಜನನ ಲೆತೊಂದು ಅದಮಾರ ಮಟ್ಟಕ್ಕೆ ಬರಡು ಎಲ್ಲಂಜಿ 20 ಆದಿತ್ಯವಾರ ಕಾಂಡೆ ಆಜಿ ಗಂಟೆಗೆ ಮಹಾಗಣಪತಿಯಾಗ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಶುರುವಾಪುಂಡು. ಐಟ್ ದೇವರನ ಅನುಗ್ರಹನ ಪ್ರಸಾದನ ಸ್ವೀಕಾರ ಮಲ್ತುಪೋಡು ಐಕ್ಲ ಯಾನ್ ವಿನಂತಿ ಮಲ್ತೊಂದು ಇನ್ನಿತ ಈ 20 ಒಂಜಿ ವಾರ್ಷಿಕ ಮಹೋತ್ಸವಡು ಪಾಲ್ಗೊಳ್ಳಿದಿನ ನಿಗಲೆ ಮಾತೆರೆಗಲ ಒಂದು ಮುಗಿನ ಮುಟ್ಟಲ ನಮ್ಮ ಇಪ್ಪಡು ಇನಿ ಮಸ್ತ್ ಕಾರ್ಯಕ್ರಮ ಬೇತೆ ಬೇತೆ ಇತ್ತಿನ ಇಡ್ದವರೆಗೆ ಎಂಕ್ಲೆಗೆ ಇನಿ ಜನಕುಲು ಕಡಿಮೆ ಆದಿಪ್ಪರೆಯವು ಆಂಡ ಬತ್ತಿನ ಜನಕುಲು ಮಾತ್ರ ಮಾತೆರ್ಲ ಭಾರಿ ಹೃದಯಪೂರ್ವಕವಾದ ಭಾರಿ ಮೋಕೆಡು ಎಂಕಲ ಮಿತ್ತು ಸಂಸದ ಮಿತ್ತು ಮೋಕೆದು ಇದು ಬತ್ತಿನ ಹಂಚಿದಾಗಲು ಭಾರಿ ಸಂತೋಷ ಆಡ್ನು. ಸಾಮಾನ್ಯ ಎಂಕುಲು ಲೈದಿನ ಹಂಚಿತ್ತಿನ ಸ್ವಲ್ಪ ಪರ್ಸೆಂಟೇಜ್ ಜನ ನೆಟ್ಟು ಎಂಗ್ಲಿಗೆ ಬೈದೇರು ಬಂದು ಹಂಚಿತ್ತಿನ ಭಾರಿ ಒಂಜಿ ಸಂತೋಷದ ವಿಚಾರ. ಆಗಲಿಗೆ ಮಾತೆರೆಗಲ ಇನಿ 20 ಅತ್ಯುಚ್ಚ ಗೌರವ ಪ್ರಶಸ್ತಿನ ಸ್ವೀಕಾರ ಮಲ್ದಿನ ಹಂಚಿತ್ತಿನ ಬಲಿಪ ನಾರಾಯಣ ಭಾಗವತರಿಗೆ, ಪದ್ಮನಾಭ ಸಸಿತ್ಲು ಅಂಚನೆ ಎಲ್ಲಂಜಿ 20 ಗೆತ್ತು ನಂಚಿತ್ತಿನ ಬಿಲ್ಲವ ಸಮಾಜದ ಸಮಗ್ರ ರೀತಿದ ಅಭ್ಯುದಯದ ಕಣ್ಮಣಿ ಆಯ್ನ ಜಯಸ್ವರ್ಣಿಯವರಿಗೆ ಅಂಚನೆ ಎಲ್ಲಂಜಿ ಪಾಂಡುರಂಗ ಶೆಟ್ರು, ಶ್ಯಾಮಯ್ಯನ ಶೆಟ್ರು ಅಂಚನೆ ಕಲ್ಯಾ ಮೇರೆ ನಮ್ಮ ಬೋಳ ಸೋಮಶೇಖರ ಭಟ್ರು ಕೆಲ ಒರಿದಿನ ಸನ್ಮಾನನ ಮಾತ ಎಲ್ಲಂಜಿ ಕೊರ್ಪ ಕಾರಣಾಂತರದವರಾಗಲಿ ಬರ್ರೆ ಆತುಜಿ ಅಂಚನೆ ನಿಗಲಿ ಮಾತೆರೆಗಲ ನೆಟ್ಟು ಆಯೆ ಉಂಬೆಂದತ್ತು ಮಾತೆರೆಗಲ ದಿಗನ ಮಲ್ಲ ಒಂಜಿ ಕಾರ್ಯಕ್ರಮ ಮಲ್ಪನಗ ಅಥವಾ ಐಟು ಮಲ್ಲೆ ಎಲ್ಲಿ ಅಂದ್ ಬಂದು ತೀವಳಂದೆ ಏರ್ಲ ಮನಸ್ಸು ಪರಿಪೂರ್ಣವಾಗಿತ್ತಿನ ಒಂಜಿ ಆಶೀರ್ವಾದನು ಎಂಕಲ ಸಂಸ್ಥೆಗೆ ಮಲ್ತದು. ಸಂಸ್ಥೆದ ಮೂಲಕವಾದ ಶ್ರೀಕೃಷ್ಣ ವಿಠ್ಠಲ ದೇವರನ ಪೂರ್ಣ ಅನುಗ್ರಹನು ನಿಗಲ ಪರಿವಾರವು ಕುಟುಂಬಗೂ ಪಡೆತೊಂಡೇನು ಬಂದು ವಿನಂತಿ ಮಲ್ತೊಂದಿಲ್ಲ. ಇನಿ ಬತ್ತಿನ ಹಂಚಿದ್ದನ ಎಂಕಲ ಲೆಪ್ಪುಗು ಎಂಕಲ್ನ ಭಾರಿ ಪ್ರೀತಿದ ಪಣ್ಣಗ ಈ ಮನಸ್ಸದ ಮರ್ದು ಕೊರ್ರೆ ಭಜನೆ ಉಂಡು ದೇವರ ಪುದಾರ್ಪಂಡ ಕಲಿಯುಗದಲ್ಲಿ ಹರಿನಾಮವನ್ನೇನೆದರೆ ಕುಲಕೋಟಿಗಳು ಧರಿಸು ಅನ್ನ ಶರೀರದ ಬೇನೆಯನ್ನು ನಿವಾರಣೆ ಮಲ್ಪಡೋದು ಅಂಡ ಮುಂಬೈ ತುಳುಕನ್ನಿಗೆರಡಿಗೆರ್ನ
ಧನ್ವಂತರಿ ಅಂತ ಪಣದು ಯಾರು ಅರಿಲೆಪ್ಪುನು ಅಂಚಿನ ಮಹಾನುಭಾವೆ ಡಾಕ್ಟರ್ ಸುರೇಶ್ ರಾವ್ BSKB ಅಸೋಸಿಯೇಷನ್ನ ಅಧ್ಯಕ್ಷರು ಯಾರು ಇದು ಭಾರಿ ಮಲ್ಲ ಒಂಜಿ ಸಾಧನೆ BSKB ಭವನ ಮಲ್ಲ ಗೋಕುಲದ ಕೃಷ್ಣ ಮಂದಿರ ಐತೊಟ್ಟು ಭವನ ನಿರ್ಮಾಣ ಹೊಂದುಂಡು ಅವನು ಮಲ್ತೊಂದುಲ್ಲೇರು ಅಂಚನೆ ಸುರೇಶ್ ಭಂಡಾರ್ಲು ಐಕಳ ಹರೀಶ್ ಶೆಟ್ರು ಕರ್ಣಿನ ವಿಶ್ವಾಸ್ ಶೆಟ್ರು ಬಣ್ ಸಂಘದ ಅಧ್ಯಕ್ಷರಾಂಜನ ಪ್ರಭಾಕರ್ ಎಲ್ ಶೆಟ್ರು ಮಾತೆರ್ಲ ಬತ್ತದು ಈ ಕಾರ್ಯಕ್ರಮ ಸುಧಾರ್ತು ಕೊಡ್ತಾರೆ ನೀವು ಮಾತೆರ್ಲ ಬತ್ತದಾರು ಐಡ್ದವ್ರಿಗೆ ಎಂಕಲ್ಲ ಆತಿಥ್ಯೋಡು ಎಂಕಲ್ಲ ಉಪಚಾರೋಡು ಎಂಕಲ್ಲ ಸತ್ಕಾರೋಡು ಇವೇ ಒಂಜಿ ರೀತಿದ ಕಡಿಮೆ ಹೆಚ್ಚಿ ಆದಿತ್ತನಲ್ಲ ಅವೇನು ಕ್ಷಮೆ ಮಲ್ತದು ಕೃಷ್ಣ ವಿಠ್ಠಲ ದೇವರನ್ನ ಈ ಒಂಜಿ ಪುದಾರ್ದ ಸಂಸ್ಥೆ ಆಯ್ನ ಈ ಸಂಸ್ಥೆದ ಮಿತ್ತು ನಿಗಲ್ಲ ಹರ್ನಿಶಿ ಪ್ರೀತಿ ಪಡು ಸಿಲ್ವರ್ ಜಿಬ್ಲಿ 25 ವರ್ಷದ ಓಪನ್ ಗ್ರೌಂಡು ಮಿನಿಮಮ್ ಕಡಿಮೆ ಈ 4-5 ವರ್ಷ ತುಂಬಿ ಪಡಂದುಳ್ಳೆ ಮೇರೆ ಎನ್ನ ಮಿಸೆಸ್ ಏಪಲ್ ಪಣ್ಪುಲು ಇತ್ತೆ ಸಾಕಾಂಡು ಮಾಡ್ಬೇಕು ನನ್ನ 4 ವರ್ಷ ಪ್ರೋಗ್ರಾಮ್ ಮಲ್ಪರೆ ಅಣ್ಣ ಮನದಾನಿ ಎಲ್ಲ ಶುರು ಮಾಡ್ಬೇಕು ಕೊಡೊಂಜಿ ಪ್ರೋಗ್ರಾಮ್ ಅಂತ ಮಾಡಿದೆ ಅವು ಪ್ರೋಗ್ರಾಮ್ ಅಲ್ತೋದಿತ್ತಿನಾಗಲಿ ಬೊಕ್ಕಲ ಮಲ್ಪೊಂಡು ತೋಜುಂಡು ಎನಿವೆ 25ನೇ ವರ್ಷದ ಸಿಲ್ವರ್ ಜುಬ್ಲಿಗಳ ಭಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮ ಮಲ್ಪೊಡು ಪಂದು ಎಂಗಳು ಒಂಜಿ ಸಂಕಲ್ಪ ಮಲ್ತದ ಅಂಚನೆ ಇನಿ ಬತ್ತಿನ ಚಿತ್ರ ಮಾತೆರೆಗಿಲ್ಲ ಅಂಚನೆ ಇತ್ತನ ಕಾರ್ಯಕ್ರಮ ಮಲ್ಪರ ಇತ್ತಿನ ಚಿತ್ತಿನ ಡ್ಯಾನ್ಸ್ ಮಲ್ಪನ ಚಿತ್ರ ಜೋಕುಲೆಗೆ ಸನ್ಮಾನಕ್ಕೆ ಚಿತ್ರ ಕೂಡ ಕೊಡೋರ ಗಣ್ಯರಿಗೆ ಅಂಚನೆ ಪಟ್ಲ ಸತೀಶ್ ಶೆಟ್ಟರ್ನ ಮಾತ ಗ್ರೂಪ್ಗೂ ಮಾತೆರೆಗಿಲ್ಲ ವಿಶೇಷವಾದ ಮುಖ್ಯವಾದ ಒಂದು ವಿಶ್ವನಾಥ್ ಭಟ್ರನ ಒರಿಯನಾಥ್ ನಮ್ಮೊಟ್ಟಿಗೂ ಮಾತಿರಲ್ಲ ನಮ್ಮ ಅಶೋಕ್ ಶೆಟ್ರು ಪೆರ್ಮುದೆ ಅಶೋಕ್ ಶೆಟ್ರು ಗೋಪಾಲ್ ಎಸ್ ಪುತ್ರನ್ ವಿರಾಜ್ ಶಂಕರ್ ಶೆಟ್ರು ಕಾರಣಾಂತರದವರ ಒಂಜಿ ಕಾರ್ಯಕ್ರಮ ಆಗಲಿ ಬರ್ರೆ ಆಪುಜಿ ಆಂಡಲ ಮಾತ ರೀತಿದಾಗಲು ತನು ಮನ ಧನ ಒವ್ವಾಂಡ ಒಂಜಿ ರೀತಿದ ಸಹಾಯನ ವಿಶೇಷವಾದ ಕಳತೂರು ವಿಶ್ವನಾಥ್ ಶೆಟ್ರು ಎನ್ನೊಟ್ಟಿಗೆ ಇತ್ತೊಂದು ಅಂಚನೆ ಸದಾನಂದ್ ಶೆಟ್ರು ಶಶಿಧರ್ ಶೆಟ್ರು ಅನೇಕ ಕಾರ್ಯಕರ್ತರನ್ನಾಗಲು ನವೀನ್ ಇನ್ನ ಅಂಚನೆ ಸುನಂದನ ಮಾಮಿ ಅಂಚನೆ ಎನ್ನ ಧರ್ಮಪತ್ನಿ ಸುಮಾ ಹರೀಶ್ ಶೆಟ್ರು ಮಾತೆಲ್ಲ ಎನ್ನೊಟ್ಟಿಗೂ ಆರ್ನಿಶಿ ಈ ಕಾರ್ಯಕ್ರಮಗೂ ಒಂಜಿ ಪ್ರಯತ್ನ ಪಡ್ತೇವೆ ಕೃಷ್ಣ ವಿಠ್ಠಲ ದೇವರನ್ನ ಪರಿಪೂರ್ಣ ಅನುಗ್ರಹ ಆಗಲೇಗಿಲ್ಲ ನಿಗಿಲೇಗಿಲ್ಲ ಇಡೀ ಮುಂಬೈಗೆ ಅಂಜಿ ತುಳುಗನ್ನಡ ಬಂಧುಗಳೇ ಕರ್ನಾಟಕ ಮಹಾರಾಷ್ಟ್ರಗೂ ಇಡೀ ಭಾರತ ದೇಶಗೂ ಆವಡ ಪಣಂದು ಎನ್ನ ಅಧ್ಯಕ್ಷೀಯ ಭಾಷಣ ನನ್ನವರ ಬಣ್ ಸಮಾಜಗೂ ಈ ಬಣ್ ಸಂಘಗಳ ಪೂರ್ವ ಪದಾಧಿಕಾರಿಗಳ ಕೃತಜ್ಞತೆಯನ್ನು ಅರ್ಪಣೆ ಮಲ್ತೊಂದು ಎನ್ನ ರಡ್ಡು ಪಾತ್ರನ್ನು ಶ್ರೀಕೃಷ್ಣಾರ್ಪಣೆ ಮಲ್ತೊಂದಲ್ಲೇ ಕೃಷ್ಣಾರ್ಪಣೆ ಮಸ್ತು. ಪ್ರಧಾನ ಆಗಮಿಸಿದ ಇಲ್ಲಿ ಅಧ್ಯಕ್ಷರಾದ ಶ್ರೀ ಕೈರಬೆಟ್ಟು ವಿಶ್ವನಾಥ್ ಭಟ್ ಅವರಿಗೆ ಅನಂತ ಪ್ರಣತಿಗಳನ್ನು ಸಲ್ಲಿಸಿ ಅರ್ಥಪೂರ್ಣವಾಗಿ ಅನುಭವ ಪೀಠವನ್ನಲಂಕರಿಸಿದ ಆದರಣೀಯರಾದ ಎಲ್ಲ ಅತಿಥಿ ಅಭ್ಯಾತ ಬಂಧುಗಳಿಗೆ ಅನಾಥನಾಗಿ ಕೃತಜ್ಞತಾ ಸಮರ್ಪಣೆಯ ಮಾತುಗಳನ್ನಾಡಲು ಮುಂದಾಗುತ್ತೇನೆ. ಇಂದಿನ ಸಭೆಗೆ BSKBಯ ಅಸೋಸಿಯೇಷನ್ರ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಎಸ್ ರಾವ್ ಅವರು ನಮ್ಮ ಆರತಿಯ ಕರೆಗೆ ಹೋಗೊಟ್ಟು ತಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮದ ಯಶಸ್ವಿಗೆ ಮೀಸಲಿಟ್ಟು ಬಂದು ಇಲ್ಲಿ ಮೌಲಿಕವಾದ ವಚನದ ಸೌಗಂಧಿಕ ಸಿಂಚನದಿಂದ ನಮ್ಮೆಲ್ಲರ ಮನ ಮುಟ್ಟಿದ್ದಾರೆ. ಅವರಿಗೆ ಈ ಸಂಸ್ಥೆಯ ಪರವಾಗಿ ನಾನು ವಿನಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇನ್ನೋರ್ವ ಮುಖ್ಯ ಅಭ್ಯಾಗತರು ಮುಂಬೈ ಬಂಟರ ಸಂಘದ ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟಿಯರಿಗೆ ಅನಂತ ಪ್ರಣಾಮಗಳನ್ನು ಮೂಲಕ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಅಧ್ಯಕ್ಷರಾದ ಪಡಂದಾಲಿ ಶ್ರೀ ಸುರೇಶ್ ಭಂಡಾರಿ ಅವರು ಅವರ ಆಗಮನದ ಈ ಸಂಸ್ಥೆಯ ಕನಿಯಾಗಿದ್ದು ಅವರಿಗೂ ಅಭಿಮಾನದ ಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. ಮುಂಬೈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಗೌರವಾಧ್ಯಕ್ಷರಾದ ಕರ್ನಾಟಕದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶ್ರೀ ಐಕಳ ಹರೀಶ್ ಶೆಟ್ಟಿರಿಗೂ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮುಂಬೈ ಬಂಟರ ಸಂಘದ ಮಾಜಿ ಅಧ್ಯಕ್ಷರಾದ ಕರ್ನೀರೆ ಶ್ರೀ ವಿಶ್ವನಾಥ ಶೆಟ್ಟರು ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಇಳಿ ವಯಸ್ಸಿನಲ್ಲಿ ಇಲ್ಲಿ ಬಂದು ಈ ವಿಂಶತಿ ಪ್ರಶಸ್ತಿ ಅತ್ಯುತ್ಯ ಗೌರವವನ್ನು ಪಡೆದ ಯಕ್ಷಗಾನದ ಗಾನಬಾದರಾಯಣ ಭಾಗವತ ಕುಲ ಸೌರಭ ಕವಿಕುಲ ತಿಲಕ ಬಲಿಪ ನಾರಾಯಣ ಭಾಗವತರಿಗೂ ಭಕ್ತಿಯಿಂದ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇನೆ. ಅಲ್ಲದೆ ಇದೇ ಪ್ರಶಸ್ತಿಯನ್ನು ಸ್ವೀಕರಿಸಿದ ಸಂಗೀತ ಕಲಾ ಕೋವಿದ ಕಲಾ ಚೂಡಾಮಣಿ ಶ್ರೀ ಪದ್ಮನಾಭ ಸಸಿತ್ತಲ್ ಇವರಿಗೂ ಗೌರವಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಇಲ್ಲಿ ಇಂದು ಶ್ರೀಕೃಷ್ಣ ವಿಠಲಾನುಗ್ರಹ ಪ್ರಶಸ್ತಿಯನ್ನು ಪಡೆದ ಎಲ್ಲ ಸಾಧಕ ಶಿರೋಮಣಿಗಳಿಗೆ ಹಾಗೂ ವಿಶೇಷ ಪುರಸ್ಕಾರವನ್ನು ಪಡೆದ ಕಲಾ ಸಾಮ್ರಾಜ್ಯದ ಮಹಿಳೆಯರಿಗೆಲ್ಲ ತಲೆಬಾಗಿ ವಂದಿಸುತ್ತಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅಪೂರ್ವ ವಾಗ್ವೈಖರಿಯಿಂದ ಶ್ರೀ ಸಮಾರಂಭವನ್ನು
ರಸಮಯವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಹರಗರಾದ ಅಶೋಕ್ ಪಕ್ಕಳ, ಕರ್ನೂರ್ ಮೋಹನ್ ರೈ ಹಾಗೂ ಅಮೃತ ಶೆಟ್ಟಿ ಇವರಿಗೂ ಅತ್ಯಂತ ವಿನೀತ ಭಾವದಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಸಮಾರಂಭದ ಸಭೆಯನ್ನು ಅರ್ಥಪೂರ್ವವಾಗಿ ಅಲಂಕರಿಸಿದ ಎಲ್ಲ ಬಂಧುಗಳಿಗೂ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಸರ್ವ ವಿಧದಲ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ವಿರಮಿಸುತ್ತೇನೆ. ನಮಸ್ಕಾರ. ಮಾಮಿಯಂ ಚಲಿತಾ ವಿಲೋಕ್ಯ ವೃತಂ ವಧೂನಿ ಜಯೇನ ಸಾಪರಾಧತಯಾ ಮಯಾಪಿನ ವಾರಿದಾತಿ ಭಯೇನ ಮಾಮಿಯಂ ಚಲಿತಾ ವಿಲೋಕ್ಯ ವೃತಂ ವಧೂನಿ ಚಯೇನ ಸಾಪರಾಧತಯಾ ಮಯಾಪಿನ ವಾರಿ ಭಯೇನ ಹರಿ ಹರಿ ಹತಾದರತಯಾ ಸಾಗತ ಕುಪಿತೇವ ಹರಿ ಹರಿ ಹತಾದರತಯಾ ಸಾಗತ ಕುಪಿತೇವ ಕಿಂ ಕರಿಷ್ಯತಿ ಕಿಂ ವದಿಷ್ಯತಿ ಸಾಚಿರಂ ವಿರಹೇಣ ಕಿಂ ಧನೇನ ಜನೇನ ಕಿಂ ಮಮ ಜೀವಿತೇನ ಗೃಹೇಣ ಚಿಂತಯಾಮಿ ತದಾನನಂ ಕುಟಿಲ ಭೃಕೋಪಭರೇಣ ಶೋಣ ಪದ್ಮಮಿವೋ ಪರಿಭ್ರಮತಾ ಕುಲಂ ಭ್ರಮರೇಣ ತಾಮಹಂ ಹೃದಿ ಸಂಗತಾ ಮನಿಶಂ ಭೃಶಂ ರಮಯಾಮಿ ಕಿಂ ವನೇನು ಸರಾಮಿ ತಾಮಿಹ ಕಿಂ ವೃಧಾ ವಿಲಪಾಮಿ ತನ್ವಿಖಿನ್ನಮಸೂಯಯಾ ಹೃದಯಂ ತವ ಕಲಯಾಮಿ ಕನ್ನವೇದ್ಮಿ ಕುತೋ ಗತಾಸಿನ ತೇನ ತೇನು ನಯಾಮಿ ಜಲಾಗ್ರದರಿ ನೋಡಿದಿರಿ ಕಂಗನ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಎಲ್ಲ ಕೃಷ್ಣನ ನೋಡಿದಿರಿ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ விஷமக்கார கண்ணன் பொல்லாத விஷமக்கார கண்ணன் பொல்லாத விஷமக்கார கண்ணன் பொல்லாத விஷமக்கார கண்ணன் வேடிக்கையாய் பாட்டு பாடி விதம் விதமாய் ஆட்டம் ஆடி வேடிக்கையை பாட்டு பாடி விதம் விதமாய் ஆட்டம் ஆடி நாழிக்கோரு லீலை செய்யும் நந்த கோபாலகிருஷ்ணன் விஷமக்கார கண்ணன் பொல்லாத விஷமக்கார கண்ணன் வேடிக்கையை பாட்டு பாடி விதம் விதமாய் ஆட்டம் ஆடி நாழிக்கோரு லீலை செய்யும் நந்த கோபாலகிருஷ்ணன் விஷமக்கார கண்ணன்
பொல்லாத விஷமக்கார கண்ணன், பொல்லாத விஷமக்கார கண்ணன். நீலமேகம் போலே இருப்பான், பாடினாலோ நெஞ்சில் வந்து குடியிருப்பான். அவன் நீலம் மேகம் போலே இருப்பான், பாடினாலோ நெஞ்சில் வந்து குடியிருப்பான். கோலப்புல்லாங்குழலூதி கோலப்புல்லாங்குழலூதி கோபிகளை கள்ளம் ஆடி, கோலப்புல்லாங்குழலூதி கோபிகளை கள்ளம் ஆடி, கொஞ்சம் போதை வெண்ணை தாடி என்று கேட்டு ஆட்டம் ஆடும் விஷமக்கார கண்ணன், பொல்லாத விஷமக்கார கண்ணன், பொல்லாத விஷமக்கார கண்ணன். பக்கத்து வீட்டு பெண்ணை அழைப்பான், பக்கத்து வீட்டு பெண்ணை அழைப்பான், காரி ராகம் பாடச் சொல்லி வம்பு கிழுப்பான். பக்கத்து வீட்டு பெண்ணை அழைப்பான், முகாரி ராகம் பாடச் சொல்லி வம்பு கிழுப்பான். பக்கத்து வீட்டு பெண்ணை அழைப்பான், முகாரி ராகம் பாடச் சொல்லி வம்பு கிழுப்பான். எனக்கு அது தெரியாதென்றால், எனக்கு அது தெரியாதென்றால் நெக்குருக கிள்ளி விட்டு, அவளை நெக்குருக கிள்ளி விட்டு, அவள் விக்கி விக்கி அழும்போது இதாண்டி மூக்காரி என்பான் விஷமக்கார கண்ணன், பொல்லாத விஷமக்கார கண்ணன், பொல்லாத விஷமக்கார கண்ணன். வெண்ணெய் பானை மூடக்கூடாது, வெண்ணெய் பானை மூடக்கூடாது, இவன் வந்து விழுங்கினாலும் கேட்கக்கூடாது. வெண்ணெய் பானை மூடக்கூடாது, இவன் வந்து விழுங்கினாலும் கேட்கக்கூடாது. இவன் அம்மா கிட்டே சொல்லக்கூடாது, இவன் அம்மா கிட்டே சொல்லக்கூடாது. சொல்லிவிட்டால் அட்டகாசம் தாங்க ஒண்ணாது. இவன் அம்மா கிட்டே சொல்லக்கூடாது, சொல்லிவிட்டால் அட்டகாசம் தாங்க ஒண்ணாது. சும்மா ஒரு பேச்சு காணும், சும்மா ஒரு பேச்சு காலும் திருடன் என்று சொல்லிவிட்டால் அம்மா பாட்டி அத்தை தாத்தா அத்தனையும் திருடன் என்பான் விஷமக்கார கண்ணன், பொல்லாத விஷமக்கார கண்ணன். வேடிக்கையை பாட்டு பாடி விதம் விதமாய் ஆட்டம் ஆடி நாழிக்கொரு லீலை செய்யும் நந்த கோபாலகிருஷ்ணன் விஷமக்கார கண்ணன், பொல்லாத விஷமக்கார. जयं देहि यशो देहि द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि da kuda ta kuda 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 da kuda tam takda dim takda 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 शिवारूढा महादेवां गोदरं शान्तसन्मुखे चतुर्भुजां खड्गमण्डलवराभयकरां शिवां कुण्डमालाधरां देवीं जलज्जिह्वां दिगम्बरां एवं सञ्चिन्तय काली स्मसानादिवासिनी स्मसानादिवासिनी तद्दिं
वदनं मधुरं नयनं मधुरं हसितं मधुरं हृदयं मधुरं गमनं मधुरं मधुराधिपतेरखिलं मधुरम् वचनं मधुरं चरितं मधुरं वसनं मधुरं वलितं मधुरं चलितं मधुरं भ्रमितं मधुरं मधुराधिपतेरखिलं मधुरम्